ಮೊಸರನ್ನು ಹಾಕಿ ಅಷ್ಟು ಹಾಕಿಬಿಡ್ರಿ ಇದಕ್ಕೆ. ಏನು ತೊಂದರೆ ಇಲ್ಲ, ಮತ್ತೆ ಅದಕ್ಕೆ ಅವಶ್ಯ ಇಲ್ಲ. ಮೊಸರು ನೋಡಿರಿ, ಮೊಸರನ್ನು ನೀವು ಊಟ ಮಾಡಿದರೆ ಹೆಂಗೆ, ಮೊಸರು ಈಸ್ಟ್ ಕ್ರಿಯೇಷನನ್ನು ಜಲ್ದಿ ಮಾಡುತ್ತೆ, ಮೈಕ್ರೋಬಲ್ ಆಕ್ಟಿವಿಟಿನ ಜಲ್ದಿ ವೃದ್ಧಿ ಮಾಡುತ್ತೆ. ಮೊಸರು ಅದು ಲಾಭಕಾರಿ. 2 ಲೀಟರ್ ಹಾಕ್ಬೇಕಂದ್ರೆ ಸರ್ ನೀವು ನೋಡ್ರಿ, ಒಂದು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಯಾವುದು ಫಸ್ಟು ಯಾವುದು ಸೆಕೆಂಡು ಹಿಂಗೆಲ್ಲ ಏನು ಬೇಡ. ಮಜ್ಜಿಗೆ ಹಾಕಿರಿ, ಒಂದು ಸ್ವಲ್ಪ ಮಜ್ಜಿಗೆ ಉಳಿಸ್ರಿ, ಸ್ವಲ್ಪ ಮಜ್ಜಿಗೆ ಉಳಿಸ್ರಿ ಅಷ್ಟೇ ಇದಕ್ಕೆ ಹಾಕಿರಿ. ಸ್ವಲ್ಪ ಮಜ್ಜಿಗೆ ಇರಲಿ ಅಂದರೆ ದಶಪರ್ಣಿಗೆ ನಾವು ಒಂದು ಇಟ್ಟು ಮಜ್ಜಿಗೆ ಸೇರ್ಸಕ್ಕೆ ಉಳಿಸೀನಿ. ಇನ್ನು ಇದೇನು ದಶಗವ್ಯದಲ್ಲಿ ಮಜ್ಜಿಗೆ ಆಯಿತು, ಮೊಸರು ಆಯಿತು, ಎಳನೀರು ಎಳನೀರು ಇರಲಿ ಸದ್ಯ ಎಳನೀರು ಹಾಕಿದ್ರು. ಎಳನೀರು ಒಂದು 10 ಎಳನೀರು ಆದ್ರೆ ಸಾಕು. ಆನಂತರ ಹಾಲು 1 ಸೆಕೆಂಡ್ ಹಂಗೆ ಇಡ್ರಿ, ಸಗಣಿ ಹಾಕ್ರಿ. ಕೈಯಿಂದ ಹಾಕ್ರಿ. ಅರ್ಧ ಬಕೆಟ್ ಇತ್ತಲ್ಲ ಪ್ರಕಾಶ್, ಅರ್ಧ ಬಕೆಟ್ ತಗೋರಿ, ಅರ್ಧ ಇಡ್ರಿ ಹಂಗೆ ನೋಡಿ, ಅರ್ಧ ಬಕೆಟ್ ನೀರೊಳಗೆ ಎದ್ದು ಹಾಕಿಬಿಡ್ರಿ. ಸಗಣಿ, ಗೋಮೂತ್ರ ಉಳಿಸಿರಿ ಒಂದು ಸ್ವಲ್ಪ ಇದಕ್ಕೆ ಇರಲಿ. ಮತ್ತು ಹೆಚ್ಚುವರಿ ಮೂತ್ರ ನಾವು ಇಲ್ಲಿ ಹಾಕಕ್ಕೆ ನಮಗೆ ಅವಕಾಶ ಐತಿ. ಇಲ್ಲೇ ಕೊಟ್ಟಿಗೆ ಗೋಮೂತ್ರ ನೀವು ಕಡೆ ಬರ್ರಿ ತಮ್ಮ ನೋಡ್ರಿ. ಇಲ್ಲಿ ಒಂದು 10 ಲೀಟ್ರ್ ಗೋಮೂತ್ರ, ಒಂದು 10 kg ಸಗಣಿ, 3 ಲೀಟ್ರ್ ಹಾಲು, 3 ಲೀಟ್ರ್ ಮೊಸರು, ಒಂದು ಅರ್ಧದಿಂದ 1 kg ಅಷ್ಟು ತುಪ್ಪ. ಈ ತುಪ್ಪನ ನಾವು ಸಗಣಿಯಲ್ಲಿ ಕಲಿಸಿ ಹಾಕ್ಬೇಕು. ನಿಮ್ಗೆ ಅಲ್ಲಿ ತೋರಿಸ್ತೀವಿ. ಹಾಲನ್ನು ಹಾಕ್ರಿ. ತುಪ್ಪ ಬೇಕೇನು ಸರ್? ತುಪ್ಪ ಅದನ್ನು ಕಟ್ ಮಾಡಿ ಅಲ್ಲಿ ಸಗಣಿ ಒಳಗೆ ಕಲಸೋದನ್ನ ಖಾಲಿ ಬಕೆಟಿಗೆ ಒಂದು ಸ್ವಲ್ಪ ಸಗಣಿ ಹಾಕೊಂಡು ಕಲಿಸಿ ಯಾರೋ ಹುಡುಗ ಆಯ್ತು ನೋಡಪ್ಪ ತುಪ್ಪ ಕಲಿಸ್ತೀನಿ ಅಂತ ಹೇಳ್ತಾ ಅವ್ನಿಗೆ ಕೊಡ್ರಿ. ತುಪ್ಪ ಸಗಣಿ ಮಾಡಿರಿ. ಒಂದು ಸ್ವಲ್ಪ ಎಲ್ಲರಿಗೂ ತೊಗೊಂಬಂದಿದ್ದೀವಿ. ಇನ್ನು ಪ್ರಕಾಶ್ ಅವರು ಜೇನುತುಪ್ಪ ತಗೊಳ್ರಿ, ಜೇನುತುಪ್ಪ ಇಸ್ಕೊಳ್ರಿ. 1 kg ಅಷ್ಟು ಜೇನುತುಪ್ಪ. ಇದು ಜೇನುತುಪ್ಪ ಅಲ್ಲಿ ನಿಮಗೆ ಯಾರು ಲೋಕಲ್ನಲ್ಲಿ ಸಿಗುತ್ತೆ ಅದನ್ನೇ ಪಡೀರಿ. ನಾವಿಲ್ಲಿ ಜೇನುತುಪ್ಪ ಹಿಂಗೆಲ್ಲ ಗೊತ್ತಾಗೋ ಸಲುವಾಗಿ ನಿಮಗೆ ಆ ಟೈಪ್ ಎಲ್ಲ ತಂದು ಹಾಕ್ತಾ ಇದೀವಿ ಅಷ್ಟೇ. ಸ್ಕೂಲ್ ಇದು, ನೀವು ಎಲ್ಲಿ ಬೇಕಾದಲ್ಲಿ ಪ್ಲಾಸ್ಟಿಕ್ಕನ್ನು ಹರಡ್ಬಾರ್ದು. ಹಾಂ, ಮತ್ತು ಅದು ಇದರ ಬರುತ್ತೆ. ನಿಮಗೆಲ್ಲೇ ಲೋಕಲ್ನಲ್ಲೇ ಸಿಗ್ತಕ್ಕಂಥ ತುಪ್ಪನ ಬಳಕೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ. ಬಾಳೆಹಣ್ಣಿನ ಪೇಸ್ಟನ್ನು ತಗೊಳ್ರಿ. ಅದು ಪಕ್ಕ ಇರೋದು ಬಾಳೆಹಣ್ಣಿನ ಪೇಸ್ಟು. ಅದು ಆಮೇಲೆ ಪ್ರಕಾಶ ತಳಗಿಟ್ಬಿಡ್ರಿ ಅದನ್ನು, ಯಾಕಂದ್ರೆ ಸುಮ್ಮನೆ ಲೇಟ್ ಆಗುತ್ತೆ. ಅದು ಬಾಳೆಹಣ್ಣಿನ ಪೇಸ್ಟು ಎಲ್ಲ ಹಾಕ್ಬಿಡ್ರಿ, ಪೂರ್ತಿ ಹಾಕ್ಬಿಡ್ರಿ. ಅದು ತುಪ್ಪ ಸಗಣಿ ತುಪ್ಪ. ಹಾಂ, ಸಗಣಿ ತುಪ್ಪ ಕಲಿಸಿದ್ದು ವಿಡಿಯೋ ಮಾಡ್ಕೊಂಡು ಎಲ್ಲ ಹಾಕ್ಬಿಡ್ರಿ. ತುಪ್ಪ ಎಲ್ಲ ಹಾಕ್ಬಿಡ್ರಿ. ಎಲ್ಲ ಹಾಕಿ ಚೆಂದಾಗಿ ಕಲಿಸ್ರಿ ಅದು ತುಪ್ಪ. ಹಾಂ, ಅದು ಆ್ಯಕ್ಚುಲಿ ತುಪ್ಪನ 3 ದಿವಸ ಮೊದಲೇ ಕಲಿಸಿಡಬೇಕು. 3 ದಿವಸ ಮೊದಲೇ ತುಪ್ಪನ ಸಗಣಿಯಲ್ಲಿ ಕಲಿಸಿದ್ರೆ ತುಪ್ಪ ಎಲ್ಲ ಸಗಣಿಯಲ್ಲಿ ಹಿರ್ಕೊಳುತ್ತಾ ಆಮೇಲೆ ನೀವು ಇದರಲ್ಲೇ ಬಳಕೆ ಮಾಡ್ತಕ್ಕಂಥದ್ದು ತೋರಿಸ್ತಕ್ಕಂಥದ್ದು. ಈಗ ಮತ್ತೆ ತುಪ್ಪ ಕಲಿಸಿಟ್ಟಿದ್ದು ನಿಮ್ಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ನಿಮ್ಮ ಎದುರಿಗೇ ತುಪ್ಪನ ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡೈತಿ. ಇದು ನಿಮಗೇನಾಯಿತು ದಶಗವ್ಯ. ಇದರಲ್ಲಿ ಪಪ್ಪಾಯ ಹಣ್ಣಿನ ಪೇಸ್ಟನ್ನು ಹಾಕ್ತೀವಿ. ಪಪ್ಪಾಯ ಹಣ್ಣಿನ ಪೇಸ್ಟ್ ಬಳಕೆ ಮಾಡೋದ್ರಿಂದ ಬೋರಾನ್ ಯಥೇಚ್ಛವಾಗಿ ಸಿಗುತ್ತೆ. ಬೆಳೆಗಳ ಒಳಗೆ ಪಾಲಿನೇಷನ್ ಚೆನ್ನಾಗಾಗುತ್ತೆ. ಎಲ್ಲ ಆಹಾರನೂ ದಶಗವ್ಯದಲ್ಲಿ ಸಿಗುತ್ತೆ. ಹೆಂಗೆ ನೀವು ಪಂಚಾಮೃತನ ದೇವಸ್ಥಾನದಲ್ಲಿ ತೊಗೊತೀರಿ, ಅದೇ ರೂಪದಲ್ಲಿ ಬೆಳೆಗಳಿಗೆ ಪಂಚಾಮೃತ ನಿಮ್ಗೆ ಏನು ದಶಾಮೃತ ಅಂತ ಹೇಳ್ಬೋದು, ಅಥವಾ ಪಂಚಗವ್ಯ ದಶಗವ್ಯ. ಇದು ನಿಮಗೆ ಲಾಭಕಾರಿಯಾಗಿ ನಿಮಗೆ ವರ್ಕೌಟ್ ಮಾಡುತ್ತೆ. ಇನ್ನು ಮುಂದಿಂದು ಸಗಣಿ ಇರಲಿ, ಅದು ಇರಲಿ.